ಊರೂರು ಸುತ್ತಾಡುತ್ತಿದ್ದ ಬೀಡಾಡಿ ಬೆಕ್ಕು ಅದು. ಅದೇಗೂ ಸಂದರ್ಶಕರ ಜೊತೆ ಮಾಲ್ಗೆ ಅಚಾನಕ್ಕಾಗಿ ಎಂಟ್ರಿ ಕೊಟ್ಟು ಅಲ್ಲಿ ವಾಸ ಮಾಡತೊಡಗಿತ್ತು. ದಿನ ಹೋದಂತೆ ಸಿಬ್ಬಂದಿಯ ಸ್ನೇಹ ಸಂಪಾದಿಸಿದ ಈ ಬೆಕ್ಕು ಮಾಲ್ನಲ್ಲಿ ಮಿಂಚು ಹರಿಸಿದ್ದಲ್ಲದೆ ಸೆಲೆಬ್ರಿಟಿಯಾಗಿ ಮಾರ್ಪಾಡಾಗಿದೆ. ಪ್ರಸ್ತುತ ಇದರ ವಾಸಕ್ಕೊಂದು ಕ್ಯಾಟ್ ಹೌಸ್ ಕೂಡ ನಿರ್ಮಿಸಲಾಗಿದೆ. ಮಂಗಳೂರಿನ ಪಾಂಡೇಶ್ವರದಲ್ಲಿರುವ ಪಿಜ್ಜಾ ಬೈ ನೆಕ್ಸಸ್ ಮಾಲ್ನ ಆಸುಪಾಸಿನಲ್ಲಿ ಕಳೆದ 2 ವರ್ಷಗಳಿಂದ ಅಡ್ಡಾಡುತ್ತಿರುವ ಈ ಬೆಕ್ಕು ಮುದ್ದು ಮುದ್ದಾಗಿದೆ. ಒಂದೇ ನೋಟಕ್ಕೆ ಸೆಳೆಯುವ ಅದರ ಕಣ್ಣುಗಳು, ತಳುಕು ಬಳುಕಿನ ನಡಿಗೆಯಿಂದ ಮಾಲ್ಗೆ ಭೇಟಿ ನೀಡುವವರನ್ನು ಆಕರ್ಷಿಸುತ್ತಿದೆ. ಮಾಲ್ಗೆ ಭೇಟಿ ನೀಡುವ ಕೆಲವರು ಒಂದು ಕ್ಷಣ ಬೆಕ್ಕಿನತ್ತ ಆಗಮಿಸಿ ಫೋಟೋ, ಸೆಲ್ಫಿ ತೆಗೆದು ಸಂಭ್ರಮಿಸುತ್ತಾರೆ. ಇದರ ಚಲನವಲನ ಕಂಡ ಮಾಲ್ ಸಿಬ್ಬಂದಿ ಮಿಂಚು ಎಂದು ಹೆಸರಿಟ್ಟಿದ್ದಾರೆ. 1.5 ತಿಂಗಳ ಹಿಂದೆ ಬೆಕ್ಕಿಗಾಗಿ ಸಿಬ್ಬಂದಿ ಕ್ಯಾಟ್ ಹೌಸ್ ನಿರ್ಮಿಸಿದ್ದಾರೆ. ಈ ಮಿಂಚು ಎಂಬ ಬೆಕ್ಕು ಮಾಲ್ಗೆ ಭೇಟಿ ನೀಡುವವರೆಲ್ಲರಲ್ಲೂ ಕೈ ಚಾಚುವವಳಲ್ಲ. ತಿಂಡಿ ತಿನಿಸಲು ಶಿಸ್ತು ಕಾಪಾಡಿಕೊಂಡ ಮಿಂಚು ತನಗೆ ಮನಸ್ಸಾದರೆ ಮಾತ್ರ ಸಂದರ್ಶಕರು ಕೊಟ್ಟ ತಿಂಡಿ ಸ್ವೀಕರಿಸುತ್ತಾಳೆ. ಇಲ್ಲಾಂದ್ರೆ ನೋ ಚಾನ್ಸ್. ಬೆಳಕಿನ ನಿಯಮಿತ ಆಹಾರವನ್ನು ಮಾಲ್ನ ಸಿಬ್ಬಂದಿ ನೀಡಿದರೆ ಸಂಜೆ ಸ್ಥಳೀಯರೊಬ್ಬರು ತಿಂಡಿಗಳನ್ನು ಹಾಕಿ ಪೋಷಿಸುತ್ತಾರೆ. ರೋಡಲ್ಲಿ ನಿಂತಿತ್ತು, ಇವಾಗ ಇದಕ್ಕೆ ಒಂದು ಮನೆ ಕಟ್ಟಿದ್ದಾರೆ ಬೆಕ್ಕಿಗೆ. ಸೊ ಚೆಂದ ಕಾಣ್ತಾ ಇದೆ. ಸೊ ಇದೇ ರೀತಿ ಎಲ್ಲ ವನ್ಯ ಪರಿಸರದಲ್ಲಿರುವಂಥ ಪ್ರಾಣಿಗಳನ್ನು ಇದೇ ರೀತಿ ಮಾಡಿದರೆ ತುಂಬ ಅನುಕೂಲವಾಗ್ತದೆ ಪ್ರಾಣಿಗಳಿಗೆ. ನೀವು ಯಾವ ಮಾಲಿಗೆ ಬರುವಾಗ ನೋಡ್ತೀವಿ? ಹೌದು, ನಾವು ಬರುವಾಗ ಯಾವಾಗಲೂ ಇದನ್ನು ನೋಡ್ತಾ ಇರ್ತೇವೆ. ಹೊರಗೆ ನಿಲ್ತಾ ಇತ್ತು, ಅದು ಇವರೇನೋ ನೋಡಿ ಇದಕ್ಕೆ ಮನೆ ಕಟ್ಟಿದ್ದಾರೆ ಚಿಕ್ಕದಾಗಿ. ತುಂಬ ಆರಾಮದಲ್ಲಿ ಮಲಗಿದೆ ನೋಡಿ. ಹಾಗೆ ದಿವಸದಿಂದ ಇಲ್ಲಿ ಬರ್ತಿದ್ದೇವೆ. ಇದು ಬೆಕ್ಕನ್ನು ನಾವು ತುಂಬ 1 ಮಂತಿಂದ ಹೀಗೆ ನೋಡ್ತಿದ್ದೇವೆ. ಹೀಗೆ ಓಕೆ, ಮಾಲ್ನವರು ಹೀಗೆ ಮಾಡಿ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಹೀಗೆ ಎಲ್ಲ ಪ್ರಾಣಿಗಳಿಗೆಲ್ಲ ನಾವು ಮಾಡ್ತಾ ಇದ್ರೆ ಚಂದ ಕಾಣ್ತದೆ. ಟೈಮ್ ನಾನು ನೋಡುದು ಹೀಗೆ ಖುಷಿ ಆಯ್ತಪ್ಪ. ಅದು ಹೀಗೆ ಆಚೀಚೆ ಮಳೆಗೆ ಹೋಗುವುದಕ್ಕಿಂತ ಇಲ್ಲಿ ಹೀಗೆ ಇರೋದು ಒಳ್ಳೆಯದು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು. Volkswagen Mangalore, Airport Road, Yeyadi, Mangalore. Volkswagen.